ಎಕರೆ ಜಾಗದಲ್ಲಿ ಪುಟ್ಟ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಬಡ ಮಹಿಳೆ 94cc ಅಡಿಯಲ್ಲಿ ಮನೆಯ ಅಡಿಸ್ಥಳದ ಹಕ್ಕುಪತ್ರ ನೀಡುವಂತೆ ಅರ್ಜಿ ಸಲ್ಲಿಸಿ 7 ವರ್ಷಗಳೇ ಕಳೆದು ಹೋಗಿವೆ. ಇನ್ನೂ ಕೂಡ ಮಹಿಳೆಗೆ ಹಕ್ಕುಪತ್ರ ನೀಡದೆ ಕಂದಾಯ ಇಲಾಖೆ ಸತಾಯಿಸುತ್ತಿದೆ ಎಂದು ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಹೇಳಿದರು. ಅವರು ಈ ಬಗ್ಗೆ ಪುತ್ತೂರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಹಾಯಕ ಆಯುಕ್ತರು ಮಾರ್ಚ್ 8ರಂದು ನೀಡಿದ ಭರವಸೆಯಂತೆ ಮಾರ್ಚ್ 25ರ ಸಂಜೆಯ ಒಳಗೆ ಹಕ್ಕುಪತ್ರ ನೀಡಬೇಕು. ಇದಕ್ಕೆ ತಪ್ಪಿದ್ದಲ್ಲಿ ಮಾರ್ಚ್ 26ರಂದು ಬೆಳಗ್ಗೆ ಪುತ್ತೂರು ಮಿನಿ ವಿಧಾನಸೌಧದ ಮೆಟ್ಟಿಲಿನಲ್ಲಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಎಚ್ಚರಿಸಿದ್ದಾರೆ. ಇದು ರಾಜಕೀಯ ಅಲ್ಲ. ಅಧಿಕಾರಿಗಳಿಗೆ ಹೇಳಿದ್ದೇನೆ, ನೀವು MLA ಕೈಯಲ್ಲೇ ಕೊಡಿಸಿ, ನಮ್ಮನ್ನು ಕರೆಯದೇ ಬೇಡ, ಆದರೆ ಅವಳಿಗೆ ಮಾಡಿ ಕೊಡಿ ಅಂತ. ಇನ್ನೂ ಆಗಿಲ್ಲ. ಮೊನ್ನೆ ಹೋಗಿ ಕೇಳಿದಾಗ 20ನೇ ತಾರೀಕಿಗೆ ಕೊಡ್ತೇನೆ ಹೇಳಿದ್ರು. ಕೊನೆಗೆ 25ನೇ ತಾರೀಕಿಗೆ ಗ್ಯಾರಂಟಿ ಮಾಡಿ ಕೊಡ್ತೇವೆ ಹೇಳಿದ್ದಾರೆ. ನಾನಿವತ್ತು ಪ್ರೆಸ್ ಕರೆದದ್ದು ಯಾಕಂದರೆ 25 ಸಂಜೆಯ ಒಳಗೆ ಇವಳಿಗೆ ಹಕ್ಕುಪತ್ರ ಸಿಗದಿದ್ದರೆ ನಾನು ಇನ್ನು ಯಾರಲ್ಲೂ ಕೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ. 26ಕ್ಕೆ ಬಂದು ಮಿನಿ ವಿಧಾನಸೌಧದ ಮೆಟ್ಟಲಲ್ಲಿ ಕೂತ್ಕೊಳ್ತೇನೆ. ಇದು ನನ್ನ ಸ್ವಂತಕ್ಕೂ ಅಲ್ಲ, ನನ್ನ ಪಕ್ಷದ ರಾಜಕೀಯವೂ ಅಲ್ಲ. ಒಂದು ಬಡ ಮಹಿಳೆಗೆ ಇಷ್ಟು ವರ್ಷದಲ್ಲಿ ಯಾಕೆ ಆಗಲಿಲ್ಲ ಅಂತ ಹೇಳುವಂತಹ ಕಾರಣಕ್ಕಾಗಿ. ಇನ್ನೊಂದು, ಇದರಲ್ಲಿ ನನ್ನ ಲೆಕ್ಕದಲ್ಲಿ ಇಲಾಖೆಯೇ ಇನ್ವಾಲ್ವ್. ಯಾಕಂದರೆ ಇವಳ ಈ ಜಾಗವನ್ನು ಅಳತೆ ಮಾಡಲಿಕ್ಕೆ ಹೋಗಿದ್ದಾರೆ ಜೂನ್ ಜುಲೈಯಲ್ಲಿ. ಹೋದದ್ದು ಯಾರು? ಅವನೇ, ಮನೆಯವನೇ ಅಳತೆ ಮಾಡಲಿಕ್ಕೆ ಹೋಗಿದ್ದಾನೆ. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಬಡಗನ್ನೂರು, MB ವಿಶ್ವನಾಥ್ ರೈ, ಅಮಳ ರಾಮಚಂದ್ರ ಉಪಸ್ಥಿತರಿದ್ದರು.